ರೋಗ ಲಕ್ಷಣಗಳು ಕಂಡುಬಂದವರು ತಕ್ಷಣ ವೈದ್ಯರ ಸಲಹೆಯನ್ನ ಪಡೆದು ಕೋವಿಡ್ ಸೆಂಟರ್ಗೆ ದಾಖಲಾಗುವುದು ಒಳ್ಳೆಯದು ಎಂದು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ನಟರಾಜ್ ತಿಳಿಸಿದ್ದಾರೆ. ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಳವಡಿಸಿರುವ ವಾರ್ ರೂಮ್ನ ವಿಶೇಷತೆಯನ್ನ ತಿಳಿಸುತ್ತಾ ಮಾಧ್ಯಮದೊಂದಿಗೆ ಮಾತನಾಡಿದರು. ಆಸ್ಪತ್ರೆಯಲ್ಲಿ 150 ಹಾಸಿಗೆಯ ವ್ಯವಸ್ಥೆಯನ್ನ ಕೊರೋನಾ ಸೋಂಕಿತರಿಗೆ ಮಾಡಲಾಗಿದೆ. ಇದರ ಜೊತೆಗೆ 5 ಐಸಿಯು ಬೆಡ್ಗಳ ಸೌಲಭ್ಯವನ್ನ ಒದಗಿಸಲಾಗಿದೆ. ದಿನದ ಎಲ್ಲಾ ಸಮಯದಲ್ಲೂ ವೈದ್ಯರು ರೋಗಿಗಳ ತಪಾಸಣೆ ಮಾಡಿ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಇದರಿಂದ ತುಂಬಾ ಜನರು ಗುಣಮುಖರಾಗಿ ಹೋಗಿದ್ದಾರೆ. ಪ್ರಸ್ತುತ 121 ಮಂದಿ ಕೊರೋನಾ ಸೋಂಕಿತರಿದ್ದು ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ನಮ್ಮ ಸಿಬ್ಬಂದಿ ಹಾಗೂ ವೈದ್ಯರೆಲ್ಲರೂ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಗುಣಮಟ್ಟದ ಆಹಾರ ಪದಾರ್ಥಗಳು ಮತ್ತು ಉತ್ತಮ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಎಂದು ಹೇಳಿದರು. ಕೊರೋನಾ ಟೆಸ್ಟಿಂಗ್ಗೆ ಸ್ಯಾಂಪಲ್ ಕೊಟ್ಟ ನಂತರ ವ್ಯಕ್ತಿ ಸಪರೇಟ್ ಆಗಿ ಇರಬೇಕು. ನೆಗೆಟಿವ್ ಬಂದರೆ ಸಮಸ್ಯೆ ಇಲ್ಲ. ಪಾಸಿಟಿವ್ ಬಂದವರು ಕಡ್ಡಾಯವಾಗಿ ಚಿಕಿತ್ಸೆಗೆ ದಾಖಲಾಗಿ. ಕೆಲವು ಮಂದಿ ತಮ್ಮ ಮನೆಯಲ್ಲೇ ಇದ್ದರೆ ಸೋಂಕಿತರು ಮೊದಲ ವಾರದ ನಂತರ ಎಚ್ಚರಿಕೆಯಿಂದ ಇರಬೇಕು. ಕೆಮ್ಮು, ಉಸಿರಾಟದ ತೊಂದರೆಗಳು ಕಾಣಿಸಿಕೊಂಡರೆ ಕೋವಿಡ್ ಸೆಂಟರ್ಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವ ಮೂಲಕ ತಮ್ಮ ಜೀವ ರಕ್ಷಣೆ ಮಾಡಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಸೆಕೆಂಡ್ 5-8-10 ದಿವಸ ಇದೆಯಲ್ಲ ಅದು ಕ್ರೂಷಿಯಲ್, ವೆರಿ ಡೆಡ್ಲಿ. ಆ ಟೈಮ್ಗಿಂತ ಮುಂಚೆ ಬಂದರೆ ಬಿಗಿನಿಂಗ್ 5 ದಿವಸ ಬಂದ ಅಂದರೆ ಉಳಿಸ್ಕೋಬಹುದು. ಅವ್ರು 9ನೇ ದಿವಸ ಬಂತ ಅಂದರೆ ಫುಲ್ ಅಳ್ಕೊಂಡ್ಬಿಡುತ್ತೆ ಶ್ವಾಸಕೋಶ. ಅವಾಗ ಆಕ್ಸಿಜನ್ ಸ್ಯಾಚುರೇಷನ್ 60-70 ಹೀಗೆ ಹೇಳೋಗ್ಬಿಡುತ್ತೆ. ಅದೇ ನಮ್ಮ ವಿಜಯ್ ಕುಮಾರ್ ಮೊದಲು ಎಕ್ಸಾಂಪಲ್ ಹೇಳೋದು, ಲೈವ್ ಎಕ್ಸಾಂಪಲ್ ಕಡಿಮೆ ಸತ್ತದ ಅವರು ಬಂದಾಗಲೇ. ಇಲ್ಲಿ ಜಾಗ ಇರಲ್ಲ. ಅದೇನಾಗುತ್ತೆ ಅಂತ ಹೇಳಿದ್ರೆ ವೈರಸ್ ಎಂಟರ್ ಆದ ತಕ್ಷಣ ನಮ್ಮ ಬಾಡಿಗೆ ರತ್ನಗಳು ಬ್ಲಾಕ್ ಆಗಿ ಶುರುವಾಗ್ತವೆ. ವೈರಸ್ ನಮ್ಗೆ ಸಾಯಿಸ್ತಾ ಇಲ್ಲ, ನಮ್ಮ ಬಾಡಿ ರಿಯಾಕ್ಷನ್ ನಮ್ಗೆ ಸಾಯಿಸ್ತಾ ಇರೋದು. ವೈರಸ್ ನಮ್ಮ ಬಾಡಿನ ಪುಷ್ ಮಾಡುತ್ತೆ, ಅಂದರೆ ರೇಗಿಸುತ್ತೆ. ತಕ್ಷಣ ನಮ್ಮ ಬಾಡಿ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದ ತಕ್ಷಣ ಅಲ್ಲಿ ನಮ್ಮಲ್ಲಿ ಕೋಆಗುಲೇಷನ್ ಅಂದರೆ ಕ್ಲಾಟಿಂಗ್, ರಕ್ತ ಒಂದು ಚೂರು ಕುಯ್ಕೊಂಡು ರಕ್ತ ಕ್ಲಾಟ್ ಆಗುತ್ತೆ 1 ನಿಮಿಷದಲ್ಲಿ. ಅಲ್ಲಿ ನಮ್ಮಲ್ಲಿ ಆ ಕ್ಲಾಟಿಂಗಾಗ ನಮ್ಮ ಮೆಕ್ಯಾನಿಸಮ್ ಸಿಸ್ಟಮ್ಗಳಿದೆ, ಕೋಆಗುಲೇಷನ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಆ ಕೋಆಗುಲೇಷನ್ ಫ್ಯಾಕ್ಟರ್ ಡಬಲ್ ತುಂಬ ರೈಸ್ ಆಗಿ ರಿಯಾಕ್ಟ್ ಆಗುತ್ತೆ ಬಾಡಿಗೆ. ಯಾವ ರಿಯಾಕ್ಟ್ ಆಗ್ತೋ ನಮ್ಮ ಈಗ ನಮ್ಮ ಶ್ವಾಸಕೋಶ ಯಾಕೆ ಅಟ್ಯಾಕ್ ಆಗುತ್ತೆ ಅಂದರೆ ತುಂಬ ಸಣ್ಣ ರತ್ನಾಗಳಿದ್ದಾವೆ. ನಾವು ಶ್ವಾಸಕೋಶನ ಎಲ್ಲ ರತ್ನಾಗಳನ್ನು ಬಿಡಿಸ್ಬಿಟ್ರೆ 2000 ಕಿಲೋಮೀಟರ್ ಮಾಡ್ಬೋದು. ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಎಚ್.ಕೆ. ರಮೇಶ್ ಅವರು ಸಾರ್ವಜನಿಕರು ಭಯದಿಂದ ಹೊರಬನ್ನಿ, ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿ, ಸ್ಯಾನಿಟೈಸರ್ ಬಳಸಿ, ಯಾವುದೇ ಲಕ್ಷಣಗಳು ಕಂಡುಬಂದವರು ತಕ್ಷಣ ವೈದ್ಯರ ಸಲಹೆಯನ್ನ ಪಡೆದುಕೊಂಡು ಚಿಕಿತ್ಸೆಯನ್ನ ಪಡೆಯಿರಿ. ಮಿತಿಮೀರಿದಾಗ ಬಂದ್ರೆ ಆರೋಗ್ಯ ಹದಗೆಡುತ್ತದೆ. ಆದ್ದರಿಂದ ಉತ್ತಮವಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಎಂದು ಹೇಳಿದರು. ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರು ಮಾತನಾಡಿ, ಶಾಸಕರ ಹಿತಾಸಕ್ತಿಯ ಮೇರೆಗೆ ಆಸ್ಪತ್ರೆಗೆ ಉತ್ತಮ ಸೌಲಭ್ಯಗಳು ದೊರಕುತ್ತಿವೆ. ವಿಶೇಷವಾಗಿ ಇಲ್ಲಿ ರಕ್ತ ಪರೀಕ್ಷೆಯ ಘಟಕ, ಸಿಟಿ ಸ್ಕ್ಯಾನ್ ಘಟಕ ಸ್ಥಾಪನೆಯಾಗಲಿದೆ ಎಂದು ತಿಳಿಸಿದರು. ಆಂಟಿಬಾಡೀಸ್ ಅಂತ ಹೇಳ್ತೀವಿ, ಅದು ಉತ್ಪಾದನೆ ಆಗುತ್ತೆ. ನಮಗೆ ಶ್ವಾಸಕೋಶದಲ್ಲಿ ಮುಖ್ಯವಾಗಿ ತೊಂದರೆ ಆಗೋದು ಏನಕ್ಕೆ ಅಂದರೆ ಈ ಒಂದು ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಉಂಟಾಗುತ್ತೆ. ನಮ್ಮ ಶರೀರದಲ್ಲಿ ಆ ವೈರಾಣು ವಿರುದ್ಧವಾಗಿ ಉತ್ಪಾದನೆ ಆಗಿರ್ತಕ್ಕಂಥ ಆಂಟಿಬಾಡೀಸ್ ಹೋಗಿ ಆ ನಮ್ಮಲ್ಲಿರ್ತಕ್ಕಂಥ ರಕ್ತನಾಳಗಳಲ್ಲಿ ರಕ್ತನಾಳದ ಒಳಪದರನ್ನು ಹಾಳು ಮಾಡಿ ರಕ್ತ ಹೆಪ್ಪುಗಟ್ಟನ್ನು ಮಾಡುತ್ತೆ. ಈಗ ಶ್ವಾಸಕೋಶದಲ್ಲಿ ರಕ್ತನಾಳ ಮತ್ತು ಆಲ್ವೇಳೆ ಅಂತಿರುತ್ತೆ. ಅದು ಗಾಳಿ ಆಮ್ಲಜನಕ ಎಕ್ಸ್ಚೇಂಜ್ ಆಗಬೇಕು. ಶುದ್ಧ ರಕ್ತ, ಮಲಿನ ರಕ್ತ ಹೋಗಿ ಅದರಲ್ಲಿ ಆಮ್ಲಜನಕ ಸೇರಿಕೊಂಡು ಶುದ್ಧ ರಕ್ತವಾಗಿ ಎಲ್ಲ ಜೀವಕೋಶಗಳಿಗೂ ಆಮ್ಲಜನಕದ ಪೂರೈಕೆ ಆಗಬೇಕು. ಆಮ್ಲಜನಕದ ಅವಶ್ಯಕತೆ ಅಷ್ಟೇ ಇರುತ್ತೆ, ಆದರೆ ಪೂರೈಕೆ ಆಗಲ್ಲ. ಇಲ್ಲೇನಾಗುತ್ತೆ, ಆ ಶ್ವಾಸಕೋಶದ ಒಳಭಾಗದಲ್ಲಿ ಎಕ್ಸ್ಚೇಂಜ್ ಆಗಬೇಕು. ಅದು ಆಮ್ಲಜನಕ ರಕ್ತನಾಳದ ಮೂಲಕ ಹಿಮೋಗ್ಲೋಬಿನ್ ಅಂತ ಇರುತ್ತೆ, ಕಣಗಳಲ್ಲಿ ಸೇರಿ ಜೀವಕೋಶಗಳಿಗೆ ಹೋಗಬೇಕು. ಇಲ್ಲಿ ರಕ್ತ ಹೆಪ್ಪುಗಟ್ಟಿದಾಗ ರಕ್ತದ ಚಲನೆ ಇರಲ್ಲ, ಆಮ್ಲಜನಕ ಅದಕ್ಕೆ ಸೇರೋದಿಲ್ಲ ರಕ್ತನಾಳದಲ್ಲಿ. ಅವಾಗ ಎಲ್ಲ ಪ್ರತಿಯೊಂದು ಜೀವಕೋಶಗಳಿಗೂ ಅವಶ್ಯಕತೆ ಇರುತ್ತೆ. ಈಗೇನಾಗುತ್ತೆ, ನಾವು ನಡೆದಾಗ ಓಡಾಡಿದಾಗ ಸ್ಟ್ರೆಸ್ಸಲ್ಲಿ ಜಾಸ್ತಿ ಆಮ್ಲಜನಕದ ಅವಶ್ಯಕತೆ ಆಗುತ್ತೆ, ಕುಡಿತಿದ್ದಾಗ ಅವಶ್ಯಕತೆ ಇರಲ್ಲ. ಈಗ ಆ ರೀತಿ ರಕ್ತನಾಳದಲ್ಲಿ ಆ ಒಂದು ಏನು ಆಮ್ಲಜನಕದ ಬದಲಾವಣೆ ಆಗದೇ ಇದ್ದಾಗ ತೊಂದರೆ ಉಂಟಾಗುತ್ತೆ. ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ನಾಗೇಂದ್ರ, ಧನಶೇಖರ್, ವಿಜಯ್ ಕುಮಾರ್, ವಿನೋದ್ ಉಪಸ್ಥಿತರಿದ್ದರು. ವಸಂತಯ್ಯ, ವಿ4 ನ್ಯೂಸ್, ಹೊಳೆನರಸೀಪುರ.